ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಓಕೆ ಮ್ಯಾಮ್, ಸ್ವೀಟ್ ಹೇಳ್ಕೊಟ್ರಿ. ಈಗ ನೆಕ್ಸ್ಟ್ ಏನು ಹೇಳ್ಕೊಟ್ರಿ? ನೆಕ್ಸ್ಟ್ ಈಗ ನಾನೊಂದು ಸಿಂಪಲ್ ಆಗಿ ಮಾಡುವಂಥ ಚಿಕನ್ ಫ್ರೈಯನ್ನು ನಾನು ಇದೊಂದು ಸ್ಟಾರ್ಟರ್ ಆಗಿ ನಾವು ಯೂಸ್ ಮಾಡ್ಬೋದು ಹೇಳ್ಕೊಡ್ತಿದ್ದೆ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸರಿ, ಮೊದಲಿಗೆ ಏನು ಮಾಡಬೇಕು? ಈಗ ನಾವು ಇದು ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೇವೆ. ನಾನೀಗ 1/4 kg ಆಗುವಷ್ಟು ಚಿಕನ್ ತಗೊಂಡಿದ್ದೇನೆ. ಅದಕ್ಕೆ ನಾವೊಂದು 6 ರಿಂದ 7 ಆಗುವಷ್ಟು ಮೆಣಸನ್ನು, ಬ್ಯಾಡಗಿ ಮೆಣಸನ್ನು ನಾವೀಗ 1/4 kg ಚಿಕನ್ಗೆ 6 ರಿಂದ 7. ಮತ್ತೆ ಇದು ಸ್ಪೈಸಿ ಮೇಲೆ ಡಿಪೆಂಡ್, ಬೇಕಿದ್ದ ಜಾಸ್ತಿ ಯೂಸ್ ಮಾಡಬಹುದು. ಈಗ ನಾವಿದನ್ನು ಬಿಸಿ ನೀರಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಳ್ಳುವ. ಓಕೆ, ಬಿಸಿ ನೀರಲ್ಲ. ಸಾಕಾ? ಬಿಸಿ ನೀರಲ್ಲಿ ಅಂದ್ರೆ ಇದನ್ನು ಹಾಕಿದ್ರೆ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ, ಕಲರ್ ಬರ್ತದೆ. ಅದಕ್ಕೋಸ್ಕರ ನಾವು ಬಿಸಿ ನೀರಲ್ಲಿ ಹಾಕಿ ಅದನ್ನು ಕುದಿಸಿ. ಮೆಣಸು ಹಾಗೆ ಚಿಕನ್ನ ಕ್ವಾಂಟಿಟಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಚಿಕನಲ್ಲಿ ನಾವು ವೆರೈಟಿ ಮಾಡ್ಬೋದು. ಇದು ಹೇಳಿದರೆ ನಾವೀಗ ಜಾಸ್ತಿ ಕಬಾಬ್ ಮಾಡ್ತೇವೆ. ಹೌದು, ಅದು ನಿಮಗೆ ನೋಡ್ಬಹುದು, ಒಂದು 5-10 ನಿಮಿಷದಲ್ಲಿ ನಿಮಗೆ ಕುಕ್ ಆಗಿ ಬಿಡುತ್ತೆ. ಅದೇ ಡೀಪ್ ಫ್ರೈ ಮಾಡ್ತಿದ್ದೇವೆ. ನನ್ನ ಒಪಿನಿಯನ್ ಪ್ರಕಾರ ನಾವೀಗ ಶಾಲೋ ಫ್ರೈ ಮಾಡಿದ್ರೆ ಅದರಲ್ಲ ಕೊಬ್ಬಿನಾಂಶ ಎಲ್ಲ ಏನು ಮಾಡ್ತದೆ ಅಂತ ಹೇಳಿ ಹೀರಿಕೊಳ್ತದೆ. ಅದು ತುಂಬ ಹೊತ್ತು ಬೇಯ್ತದೆ. ಇದು 10 ನಿಮಿಷದಲ್ಲಿ ಹಾಕ್ತದೆ. ಯಾವುದು ಕಬಾಬ್ ಮತ್ತೆ ಆಯಿಲ್ ಅಂಶ ಕೂಡ ಜಾಸ್ತಿ. ಹೌದು, ಇದು ಶಾಲೋ ಫ್ರೈ ಅಲ್ಲ. ಹಾಗಾಗಿ ಮಕ್ಕಳಿಗೆಲ್ಲ ಕೊಡುವಾಗ ಸ್ವಲ್ಪ ಹೀಗೆ ಮಾಡಿದ್ರೆ ಒಳ್ಳೆಯದು, ಶಾಲೋ ಫ್ರೈ. ಮತ್ತು ನಾವು ಇದನ್ನು ಮನೆಯಲ್ಲೇ ಮಸಾಲ ಮಾಡಿ ನಾವು ರೆಡಿ ಮಾಡ್ಕೊಳ್ಳೋದು. ಅಂದರೆ ಮನೆಯಲ್ಲಿ ಮಾಡಿದ ಮಸಾಲ ಆ್ಯಕ್ಚುಲಿ ಒಳ್ಳೆಯದು. ಹೌದು ಹೌದು, ಸಾಕೀಗ ಇದು. ಓಕೆ, ಗ್ಯಾಸ್ ಆಫ್ ಮಾಡ್ಕೊಂಡು. ಗ್ಯಾಸ್ ಆಫ್ ಮಾಡ್ಕೊಂಡು ಈಗ ಇದು ತಣ್ಣಗಾಗುವವರೆಗೆ ನಾವು ಕಾಯಬೇಕು. ಅದರ ನಂತರ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಏನಾದರೂ ಗ್ರೈಂಡ್ ಮಾಡ್ಕೊಳ್ಬೇಕಾ? ಈಗ ಅಷ್ಟರ ಒಳಗೆ ನಾವು ಮಯೋನೈಸನ್ನು ಮಾಡಿಕೊಳ್ಳುವ. ಓಕೆ, ಅಂದರೆ ನೀವೇ ಪ್ರಿಪೇರ್ ಮಾಡಿ, ನಾವೇ ಹೋಮ್ ಮೇಡ್ ಆಗಿ ಮಾಡುವಂಥ ಮಯೋನೈಸನ್ನು ನಾವೀಗ ಪ್ರಿಪೇರ್ ಮಾಡುವ. ಅಷ್ಟಾಗುವಾಗ ಇದು ತಣ್ಣಗ. ಮೊದಲು ಮೊಟ್ಟೆ ಹಾಕ್ತಿದ್ದೇನೆ. ಓಕೆ, ಇದಕ್ಕೆ ಸ್ವಲ್ಪ ಪೆಪ್ಪರ್. ಓಕೆ, ಇದು ಕೂಡ ಹಾಗೆ. ಮೊಟ್ಟೆ ನೀವು ಜಾಸ್ತಿ ತಗೊಳ್ತಿದ್ರೆ ಕ್ವಾಂಟಿಟಿಯನ್ನು ಕೂಡ ನೀವು ಜಾಸ್ತಿ ಮಾಡ್ಬೋದು. ಸ್ವಲ್ಪ ಉಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸ, 1 ಕಾಳು ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ಸಕ್ಕರೆ, ಇನ್ನು ಸ್ವಲ್ಪ ನೀರು. ಸ್ವಲ್ಪ ಹಾಕಿ, ಸ್ವಲ್ಪ ಮತ್ತೆ ನಾವು ನೋಡಿ ಹಾಕೋಬಹುದು. ಇದನ್ನು ಗ್ರೈಂಡ್ ಮಾಡಿ. ಓಕೆ, ಸಾಕಷ್ಟು. ನೆಕ್ಸ್ಟ್ ಏನು ಮಾಡ್ಕೊಳ್ಳಿ? ಈಗ ಇದನ್ನು ಒಂದು ಬೌಲಿಗೆ ಹಾಕಿ. ಓಕೆ, ಮಕ್ಕಳಿಗೆಲ್ಲ ಹೊರಗಿದ್ದು ಪ್ಯಾಕೆಟ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಹೀಗೆ ಮನೆಯಲ್ಲಿ ಮಾಡ್ತೇವೆ. ನಮ್ಮ ಮಕ್ಕಳಿಗೆ ಹಾಗೆ ನಾವು ಕೊಡ್ತೇವೆ. ಈಗ ಇದು ತಣ್ಣಗಾಗಿದೆ. ಇದನ್ನು ನಾವೊಂದು ಮಿಕ್ಸಿ ಜಾರಿಗೆ ಈಗ ಹಾಕಿಕೊಳ್ಳಿ. ಈಗ ನಾವು ಮೊದಲಿಗೆ ನಾವು ಬಿಸಿ ಮಾಡಿದಂತಹ ಮೆಣಸನ್ನು ಹಾಕಿಕೊಳ್ಳುವ. ಓಕೆ, ನಂತರ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಿದ್ದೇವೆ. ಕೊತ್ತಂಬರಿ ಸೊಪ್ಪಿನ ಪ್ರಮಾಣ ಇಲ್ಲಿ ಜಾಸ್ತಿ ಇರಬೇಕಾಗ್ತದೆ. 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು. ಇದಕ್ಕೆ ಒಂದು 1/4 ಕಪ್ನಷ್ಟು ನಾವೀಗ ಪುದೀನವನ್ನು ಸೊಪ್ಪನ್ನು ಹಾಕಿಕೊಳ್ತಿದ್ದೇವೆ. ಈಗ ನಾವಿದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ತಿದ್ದೇವೆ. ಸಿಪ್ಪೆ ತೆಗೆದ ಬೆಳ್ಳುಳ್ಳಿಯನ್ನು ಹಾಗೆ ಕೂಡ ಹಾಕಿಕೊಳ್ಳಬಹುದು. ನಂತರ ಇದಕ್ಕೆ ನಾವು ಒಂದು ತುಂಡು ಶುಂಠಿಯನ್ನು ಹಾಕಿಕೊಳ್ತಿದ್ದೇವೆ. ನಂತರ ನಾವು ಇದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಹಾಕ್ಬೋದು, ಅಥವಾ ನಿಮಗೆ ಹುಳಿ ನೀರನ್ನು ಕೂಡ ಹಾಕಿಕೊಳ್ಬಹುದು. ಇದಂದರೆ ಗ್ರೀನ್ ಮಸಾಲ, ಅದಕ್ಕೆ ಎಕ್ಸ್ಟ್ರಾ ಅಂದರೆ ನಾವು ಬ್ಯಾಡಿಗೆ ಮೆಣಸನ್ನು ಹಾಕ್ತಿದ್ದೇವೆ. ನಂತರ ಸ್ವಲ್ಪ ಅರಶಿನವನ್ನು ಬೆರೆಸ್ತಿದ್ದೇವೆ. ನಂತರ ಉಪ್ಪು, ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕ್ತಿದ್ದೇವೆ. ಇನ್ನು ಇದನ್ನು ನಾವು ಗ್ರೈಂಡ್ ಮಾಡಿ ಸ್ವಲ್ಪ ನೀರು.
ಪೇಸ್ಟ್ ಆಗಿದೆ. ಹಾಂ ಪೇಸ್ಟ್ ಸಾಕು ಸಾಕು. ಈಗ ಇದನ್ನು ನಾವು ಮ್ಯಾರಿನೇಟ್ ಮಾಡಿಕೊಳ್ಳುವ. ಓಕೆ, 1/4 kg ಚಿಕನ್ನ ಇದನ್ನು ನಾವೀಗ ಈ ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡಿಕೊಳ್ಳುವ. ಓಕೆ. ಬ್ಯಾಡ್ಗೆ ಮೆಣಸು ಹಾಕಿದ್ರಿಂದ ಅದೊಂದು ಕಲರ್ ಅಂದರೆ ಚೇಂಜ್ ಆಗುತ್ತೆ. ಕಲರ್. ಹೌದು ಹೌದು. ಈಗ ಇದನ್ನು ನಾವೊಂದು 15 to 30 ಮಿನಿಟ್ಸ್ ಮ್ಯಾರಿನೇಟ್ ಆಗಲು ಬಿಡಬೇಕು. ಸರಿ ಮ್ಯಾಮ್, ನಿಮ್ಮದು ಹಾಬೀಸ್ ಏನಿತ್ತು? ಈಗ ಕುಕ್ಕಿಂಗಲ್ಲೇ ಸ್ವಲ್ಪ ಮನೆಯಲ್ಲಿರುವ ಕಾರಣ ಕುಕ್ಕಿಂಗ್ ಕಡೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತೇವೆ. ಮಕ್ಕಳಿಗೋಸ್ಕರ ಏನಾದರೂ ವೆರೈಟಿ ಮಾಡುವ ಹೇಳಿ ನೋಡ್ತಾ ಇರ್ತೇವೆ. ಓಕೆ, ನೀವು ಯಾವುದನ್ನು ಇಷ್ಟಪಡ್ತೀರಾ? ಅಂದರೆ ನಾನ್ ವೆಜ್ಜಾ, ಸ್ವೀಟ್ ಐಟಮ್? ಎರಡು. ಸ್ವೀಟ್ ನನಗೆ ತುಂಬ ಇಷ್ಟ, ಆದರೆ ಮಕ್ಕಳು ಸ್ವೀಟ್ ಇಷ್ಟಪಡೋದು ಕಮ್ಮಿ. ಅವರಿಗೆ ನಾನ್ ವೆಜ್ ಅಂದರೆ ಮಗನಿಗೆ ಚಿಕನ್ ಹೇಳಿದರೆ ತುಂಬ ಇಷ್ಟ. ಅದರಲ್ಲಿ ಏನಾದರೂ ವೆರೈಟಿಯನ್ನು ಮಾಡ್ತಾ ಇರ್ತೇವೆ. ಓಕೆ, ಇದು ಮ್ಯಾರಿನೇಟ್ ಆಗ್ತಾ ಬಂತು. ನೆಕ್ಸ್ಟ್ ಏನು ಮಾಡ್ಕೊಳ್ಳೋ? ಇದನ್ನು ಶಾಲೋ ಫ್ರೈ ಮಾಡಿಕೊಳ್ಳಿ. ಓಕೆ, ಇದಕ್ಕೆ ನಾವೀಗ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳುವ. ಓಕೆ, ಇದಕ್ಕೆ ನಾವೀಗ ಸ್ವಲ್ಪ ಕರಿಬೇವನ್ನು ಹಾಕ್ತಿದ್ದೇವೆ. ಇದನ್ನು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಫ್ಲೇವರ್ ಸಿಗ್ತದೆ. ಆ್ಯಕ್ಚುಲಿ ನಾವು ಅಂದರೆ ಡೀಪ್ ಫ್ರೈ ಮಾಡೋದಕ್ಕಿಂತ ಈ ಥರನೇ ಮಾಡಿಕೊಂಡ್ರೆ ಒಳ್ಳೆ. ಹೌದು, ತುಂಬ ಹೊತ್ತು ಬೇಯುತ್ತದೆ, ಅದರಲ್ಲಿರುವಂಥ ಫ್ಯಾಟ್ ಎಲ್ಲ ಹೋಗುತ್ತೆ. ಇದಕ್ಕೆ ಅಂದರೆ ಈ ಮಸಾಲ ಬೇರೆ ಡಿಶ್ ಅಂದರೆ ಬೇರೆ ಮಾಡ್ಬೋದು. ನಮಗೆ ಫಿಶ್ ಕೂಡ ಹೀಗೆ ಮಾಡ್ಬೋದು. ಎಲ್ಲ ಹಸಿ ನಾವು ಮಸಾಲೆ ಹಾಕಿದ್ದರಿಂದ ನಮಗೆ ಫಿಶ್ ಕೂಡ ಟ್ರೈ ಮಾಡ್ಕೊಂಡು. ಹೌದು ಹೌದು ಹೌದು. ಈ ಪ್ರಾನ್ಸ್ ಎಲ್ಲ ಬರುತ್ತೆ, ಅದಕ್ಕೆ ಕೂಡ ಸೇಮ್ ಮಾಡ್ಬೋದು. ನಾವು ಫಿಶ್ ಕೂಡ ಹೀಗೆ ಮಾಡ್ತೇವೆ. ಓಕೆ, ಅಂದರೆ ನೀವು ಮನೆಯಲ್ಲಿ ಟ್ರೈ ಮಾಡ್ತಾ ಇರ್ತೇವೆ. ಈಗ ಎಣ್ಣೆ ಬಿಸಿಯಾಗಿದೆ. ನಾವು ಇದಕ್ಕೀಗ ನಾವು ಮ್ಯಾರಿನೇಟ್ ಮಾಡಿದಂತಹ ಚಿಕನನ್ನು ಹಾಕ್ತಿದ್ದೇವೆ. ಮನೇಲಿ ಏನಾಗುತ್ತೆ ಅಂದ್ರೆ ಈಗ ಚಿಕನ್ ತಂದಿರ್ತೀವಿ, ಸ್ವಲ್ಪ ಕರಿ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಎಂತ ಮಾಡುದಂತ ಹೀಗೆ ಮಾಡಿ ಸ್ಟಾರ್ಟರ್ ಆಗಿ ಮಾಡ್ಬೋದು. ಈ PG ಅಲ್ಲೆಲ್ಲ ಇರ್ತಾರಲ್ಲ, ಅವರಿಗೆ ಕೂಡ ಈಸಿಯಾಗಿ ಮಾಡ್ಬೋದು. ಕಮ್ಮಿ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ಟೈಮ್ ಕಮ್ಮಿ ಇಂಗ್ರೀಡಿಯೆಂಟ್. ಹೌದು, ಬೇಗನೆ ಆಗುತ್ತೆ. ಹೌದು, ಹೆಲ್ದಿಯು ಆಗಿದೆ. ಮುಚ್ಚಿದ್ದು. ಲಿಡ್ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ನಾವು. ಈಗ ಇದು ಆಗಿದೆ, ನಮ್ಮ ಚಿಕನ್ ಫ್ರೈ ಈಗ ರೆಡಿ ಆಗಿದೆ. ಈಗ ನಿಮಗೆ ನೋಡ್ಬೋದು, ಇಲ್ಲಿ ಎಣ್ಣೆ ಬಿಟ್ಟು ನಿಂತಿದೆ. ಓಕೆ, ಬೆಂದಿದೆ. ಹಾಗಾದರೆ ಗ್ಯಾಸ್ ಆಫ್ ಮಾಡ್ಕೊಂಡು ಗ್ಯಾಸ್ ಆಫ್ ನಾವು ಇದನ್ನು ಸರ್ವ್ ಮಾಡಿ. ಈಗ ಇಲ್ಲಿ ಬಿಸಿ ಬಿಸಿಯಾಗಿರುವಂಥ ಚಿಕನ್ ಫ್ರೈ ರೆಡಿ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡ್ಲಿಕ್ಕಂತೂ ಡಿಲಿಷಿಯಸ್ ಆಗಿದೆ. ನೋಡುವ, ನಮ್ಮ ವೀಕ್ಷಕರಿಗೆ ಹೇಳ್ತೇನೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಸೂಪರ್ ಡಿಲಿಷಿಯಸ್ ಚಿಕನ್ ಫ್ರೈ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ಚಿಕನ್ ಫ್ರೈ ತಯಾರಿಸುವ ವಿಧಾನ. ಮೊದಲಿಗೆ ಒಂದು ಬೇಯಿಸಿದ ಮೊಟ್ಟೆಗೆ ಕರಿಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ, ಅರ್ಧ ಚಮಚದಷ್ಟು ಸಕ್ಕರೆ, ಎಣ್ಣೆ 1-2 ಚಮಚ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಮಯೋನೀಸ್ ತಯಾರ್. ಇನ್ನೊಂದೆಡೆ ಬೇಯಿಸಿದ ಒಣಮೆಣಸಿಗೆ ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಬೆಳ್ಳುಳ್ಳಿ 8ರಿಂದ 10 ಹೆಸಳು, ಶುಂಠಿ, ನಿಂಬೆ ರಸ, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕೋಳಿ ಮಾಂಸಕ್ಕೆ ರುಬ್ಬಿದ ಮಸಾಲೆ ಹಾಕಿ ಬೆರೆಸಿಕೊಳ್ಳಿ. 10ರಿಂದ 15 ನಿಮಿಷ ನೆನೆಯಲು ಇಡಿ. ಆ ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಕರಿಬೇವು ಉದುರಿಸಿ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಾಯಲ್ಲಿ ನೀರೂರಿಸುವ ಚಿಕನ್ ಫ್ರೈ ಮಯೋನೀಸ್ನೊಂದಿಗೆ ಸವಿಯಲು ಬಲು ರುಚಿ. ಓಕೆ ಮ್ಯಾಮ್, 2 ಸೂಪರ್ ಆಗಿರುವಂಥ ರೆಸಿಪಿ ನಮಗೆ ಹೇಳಿಕೊಟ್ಟಿದ್ದೀರಿ. ಟೇಸ್ಟ್ ಮಾಡ್ಕೊಳ್ಳೋಣ ಸರ್. ನೀವು ಕೂಡ ಟ್ರೈ ಮಾಡಿ. ಇದಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ಅಂದರೆ ಖಾರ ಆಗಿರ್ಬೋದು, ಹುಳಿ ಎಲ್ಲ ಟೇಸ್ಟ್ ಮಿಶ್ರಣ ಉಂಟು.
ಪ್ಲಸ್ ನೀವು ಮೈನಸ್ ಕೂಡ ಇಲ್ಲೇ ರೆಡಿ ಮಾಡಿದ್ದೀರಿ, ತುಂಬಾ ಒಳ್ಳೆ ಫ್ಲೇವರ್ ಸಿಗ್ತಾ ಉಂಟು. ನೆಕ್ಸ್ಟ್ ಸ್ವೀಟ್ ಟೇಸ್ಟ್ ಮಾಡ್ಕೊಳ್ಳೋಣ, ನೀವು ಕೂಡ ಟ್ರೈ ಮಾಡಿ. ನೀವು ಆಗ ಹೇಳಿದಾಗೇನೆ ಇದು ಯಾವ್ದ್ರಿಂದ ಮಾಡಿದಂತ ಗೊತ್ತಾಗ್ತಿಲ್ಲ, ಅಷ್ಟು ಒಳ್ಳೆ ಫ್ಲೇವರ್ ಕೊಡ್ತಾ ಉಂಟು. ಅಂದ್ರೆ ಬೀಟ್ರೂಟ್ ಅಂತ ನಾವು ಹೇಳಿದ್ರೇನೆ ಗೊತ್ತಾಗುತ್ತೆ, ಇಲ್ಲದ್ರೆ ಗೊತ್ತಾಗಲ್ಲ. ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ನಾವು ಬೀಟ್ರೂಟ್ ಅಂದ್ರೆ ಕರಿ ಅಂದ್ರೆ ಮಕ್ಕಳಿಗೆ ಯಾರಿಗೂ ಇಷ್ಟನೇ ಆಗಲ್ಲ. ಈ ರೀತಿ ಮಾಡಿ ಕೊಟ್ರಂತೂ ಅವರು ಎಲ್ಲ ಖಾಲಿ ಮಾಡಿ ಬಿಡ್ತಾರೆ, ಅಷ್ಟು ಚೆನ್ನಾಗಿದೆ. 2 ಡಿಶ್ ಕೂಡ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ವತಿಯಿಂದ ಈ ಸಣ್ಣ ಕಾಣಿಕೆ, ನಾನಾ ಮಸಾಲ ಇವರ ಕಡೆಯಿಂದ ಈ ಸಣ್ಣ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. 2 ಡಿಶ್ ಹೇಳಿಕೊಟ್ರಿ, ತುಂಬಾನೇ ಚೆನ್ನಾಗಿತ್ತು 2 ಡಿಶ್ ಕೂಡ. ನಿಮ್ಗೆ ಹೇಗೆ ಅನಿಸ್ತು? ನಮ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ಕಾಲಿಂಗ್. ನಮಗೆ ಈಗ ಮನೆಯಲ್ಲಿ ಇರುವ ಅವರಿಗೆ ಸ್ವಲ್ಪ ಈಗ ಹೊರಗೆ ಬಂದು ಮಾಡ್ಲಿಕ್ಕೆ ಆಪರ್ಚುನಿಟಿ ಕೊಟ್ಟದ್ದಕ್ಕೆ ತುಂಬಾ ಧನ್ಯವಾದ. ವೀಕ್ಷಕರೇ, 2 ರೆಸಿಪಿ ಅಂತೂ ತುಂಬಾನೇ ಚೆನ್ನಾಗಿತ್ತು, ಸೂಪರ್ ಡಿಲಿಷಿಯಸ್ ಆಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.